ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಟಿಬಿ ಕ್ರಾಸ್ ಎಸ್ಬಿಜಿ ಕಲ್ಪತರು ಆಶ್ರಮದಲ್ಲಿ ಪ್ರೊಫೆಸರ್ ಕೆ ಪುಟ್ಟರಂಗಪ್ಪ ವಿರಚಿತ ಅರಮನೆ ಸತ್ಯಾಗ್ರಹ ಕೃತಿ ಲೋಕಾರ್ಪಣೆ ಮತ್ತು ಸಂವಾದ ಸಮಾರಂಭ ನೆರವೇರಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯರಾದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ವಹಿಸಿಕೊಂಡಿದ್ದರು ಮತ್ತು ಕೃತಿಯನ್ನು ತಮ್ಮ ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಪ್ರೊಫೆಸರ್ ಕೆ ಪುಟ್ಟರಂಗಪ್ಪನವರು, ನಾವೆಲ್ಲರೂ ನಮ್ಮ ಸ್ಥಳೀಯ ಇತಿಹಾಸವನ್ನು ಮೊದಲು ಅರಿಯಬೇಕೆಂದರು. ಇತಿಹಾಸದ ಶೋಧನೆ ಕಷ್ಟವಾದದ್ದಲ್ಲ, ಆದರೆ ಇನ್ನೊಬ್ಬರ ನಂಬಿ ಶೋಧನೆ ಮಾಡುವುದು ಕಷ್ಟ. ಬರವಣಿಗೆಯ ಸ್ಫೂರ್ತಿದಾಯಕರಾದ ಪ್ರತಿಯೊಬ್ಬರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸಿದರು. ಅಲ್ಲದೆ ಈಗಾಗಲೇ ಅವರು ಹಲವು ಕೃತಿಗಳನ್ನು ಬಿಡುಗಡೆಗೊಳಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಬಹಳ ಮಹತ್ವದ ಕೃತಿಗಳು ಬಿಡುಗಡೆಗೊಳ್ಳಲಿವೆ ಎಂದರು. ತುರುವೇಕೆರೆ ತಾಲೂಕಿನ ಬಾಣಸಂದ್ರ ಹುಚ್ಚೇಗೌಡರು, ಸುಬ್ರಹ್ಮಣ್ಯ ಜಿಲ್ಲೆಯ ಲಕ್ಕಪ್ಪ ಸೇರಿದಂತೆ ಮುಂತಾದ ಧೀಮಂತ ನಾಯಕರ ಜೀವನ ಚರಿತ್ರೆ ಮತ್ತು ಅವರ ಸಾಧನೆಗಳನ್ನು ತಿಳಿಸಿದರು. ತುರುವೇಕೆರೆ ತಾಲೂಕಿನ ಅಂದಿನ ಮೈಸೂರು ಚಳವಳಿಗೆಂದು 1,000 ಜನರು ಪಾಲ್ಗೊಂಡಿದ್ದು, ಅದರಲ್ಲಿ ಮಾಯಸಂದ್ರದಿಂದ 50 ಮಂದಿ ಭಾಗವಹಿಸಿದ ಹೆಗ್ಗಳಿಕೆ ಇರುವುದಾಗಿ ಹಾಗೂ ತಮ್ಮ 40 ವರ್ಷಗಳ ವೃತ್ತಿ ಜೀವನದಲ್ಲಿ ತಮ್ಮ ಶ್ರೀಮತಿ ಮಕ್ಕಳ ಸಹಕಾರವನ್ನು ನೆನೆದು ಭಾವುಕರಾದರು ಮತ್ತು ಶ್ರೀ ಆದಿಚುಂಚನಗಿರಿ ಮಠದ ಸಹಕಾರ ಪೂಜ್ಯರ ಮಾರ್ಗದರ್ಶನದ ಕುರಿತು ಭಾವನಾತ್ಮಕ ನುಡಿಗಳನ್ನಾಡಿದರು. ಅಂದಿನ ಕಾಲದಲ್ಲೇ ಶ್ರೀ ಮಠವು ಸ್ವತಂತ್ರ ಹೋರಾಟಗಾರರಿಗೆ, ಚಳುವಳಿಗಾರರಿಗೆ ನೆರವಾಗುತ್ತಿತ್ತು ಎಂಬುದು ತಿಳಿಸಿದರು. ಮೈಸೂರಿನ ಸಂಶೋಧಕರಾದ MG ಮಂಜುನಾಥ್ ಮಾತನಾಡಿ, ನಮ್ಮ ಜನರಿಗೆ ಇತಿಹಾಸದ ಪ್ರಜ್ಞೆ ಕಡಿಮೆ. ಕೆಲವೊಮ್ಮೆ ಐತಿಹಾಸಿಕ ದಾಖಲೆಗಳನ್ನು ಸಂರಕ್ಷಿಸಿ ಸುರಕ್ಷಿತವಾಗಿಡಲು ವಿಫಲರಾಗುತ್ತಾರೆ. ಇಂತಹ ಸಂದರ್ಭದಲ್ಲಿ ಇತಿಹಾಸದ ಸಂಶೋಧಕರನ್ನು ಸಮಾಜದಲ್ಲಿ ನಾವು ಗುರುತಿಸಿ ಸತ್ಕರಿಸಬೇಕು. ಆದರೆ ಅಂತಹ ಕೆಲಸಗಳು ನಡೆಯುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಪ್ರಾಚೀನ ಶಿಲಾ ಸಂಶೋಧನೆಗೂ ಮತ್ತು ಇತಿಹಾಸ ಸಂಶೋಧನೆಗೂ ಬಹಳ ವ್ಯತ್ಯಾಸವಿದೆ. ಅರಮನೆ ಸತ್ಯಾಗ್ರಹ ಕೃತಿಯಲ್ಲಿ ಮೈಸೂರು ಚಳುವಳಿ ಘಟನಾವಳಿಯು ಬಹಳ ಅದ್ಭುತವಾಗಿ ಮೂಡಿಬಂದಿದ್ದು, ಪ್ರೊಫೆಸರ್ ಕೆ ಪುಟ್ಟರಂಗಪ್ಪನವರು ಬಹಳ ಅದ್ಭುತವಾಗಿ ಸತ್ಯತೆಯ ಮಾಹಿತಿ ಸಂಗ್ರಹಿಸಿ ಕೃತಿಯನ್ನು ಬರೆದಿರುವುದಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಉಷಾರಾಣಿ, ಡಾಕ್ಟರ್ ಇಂದಿರಾ, ಮಲ್ಲೇಶ್, ವಾಣಿಜ್ಯ ತೆರಿಗೆ ಉಪ ಆಯುಕ್ತರು ಚಂದ್ರಶೇಖರ್, SBG ಕಲ್ಪತರು ಆಶ್ರಮದ ರಾಜಣ್ಣ, ಆಡಳಿತ ಮಂಡಳಿ, ಸಹ ಶಿಕ್ಷಕ ವೃಂದ, ಸಿಬ್ಬಂದಿಗಳು, ತಾಲೂಕಿನ ಸಾಹಿತಿಗಳು, ರಾಜ್ಯದ ಜಿಲ್ಲೆಯ ವಿವಿಧ ಸಂಶೋಧಕರು, ಕಸಾಪ ಪದಾಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು, ವಿದ್ಯಾರ್ಥಿಗಳು ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ವರದಿ ಸಚಿನ್ ಮಾಯಸಂದ್ರ. ಬಹುಶಃ ಮಂಜುನಾಥ್ ಸರ್ ಹೇಳ್ತಿದ್ರು, ಮಾತಾಡ್ತಾರೋ, ಸಂಶೋಧನೆ ಮಾಡೋದು ಅಷ್ಟು ಕಷ್ಟ ಏನಲ್ಲ, ಆದರೆ ಇನ್ನೊಬ್ಬರನ್ನ ನಂಬಿಕೊಂಡು ಸಂಶೋಧನೆ ಮಾಡೋದಿದೆಯಲ್ಲ, ತುಂಬ ಕಷ್ಟದ ಹಾದಿ, ತುಂಬ ಕಲ್ಲು ಮುಳ್ಳುಗಳ ಹಾದಿ. ನಾವು ಭಾಳ ಜನ, ನಾನು, ಇಂದಿರಾ ಮೇಡಮು, ಉಷಾರಾಣಿಯವರು, ನಂದೀಶ್ವರಿ ಎಲ್ಲ ನಿತ್ಯ ಅನುಭವಿಸ್ತಿದ್ದೀವಿ. ಇದನ್ನು ತುಂಬ ನಿತ್ಯ ಅನುಭವಿಸ್ತಾ ಇದ್ದೀವಿ. ಅಭಿನಂದನೆಗಳು ಸಿಗುತ್ತೆ, ಅವಮಾನಗಳು ಜೊತೆ ಆಗ್ತಾ ಇರುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ, ಒಬ್ಬ ಸಾಧಕನ ಜೀವನ ಚರಿತ್ರೆ ಬರೆಯಲಿಕ್ಕೆ ಅವ್ರ ಮನೆಗೆ ಹೋಗ್ತೀವಿ, ಅವ್ರ ಬಂಧುಗಳ ಮನೆಗೆ ಹೋಗ್ತೀವಿ. ನಮಗೆ ಕೇಳೋ ಸಾಮಾನ್ಯವಾದ ಪ್ರಶ್ನೆ, ಇದರಿಂದ ನಮಗೇನು ಪ್ರಯೋಜನ? ಎರಡನೇದು, ನಿಮಗೆ ಇದು ಬರೆಯೋದ್ರಿಂದ ಎಷ್ಟು ರಾಯಲ್ಟಿ ಬರುತ್ತೆ? ಮೂರನೇದು, ಅವನು 60 ವರ್ಷ ಆಯ್ತು, ಈಗ ನಮ್ಮ ತಾತನ ಕಟ್ಕೊಂಡು ನನಗೇನಾಗಬೇಕು? ಕೊಡೋದೇ ಇಲ್ಲ, ಹೇಳಲ್ಲ ಕನಿಷ್ಠ. ಇದುವರೆಗೆ ಪೂರ್ಣವಾಗಿ ಪ್ರಾಮಾಣಿಕವಾಗಿ ಹೇಳಿದವರು ಇದುವರೆಗೆ ಇಲ್ಲ. ಸತ್ಯಣ್ಣವರು ಬಂದಿದ್ದಾರೆ ಇಲ್ಲಿ. ನಾನು ಬಾಣಸಂದ್ರ ಹುಚ್ಚೇಗೌಡರ ಕೃತಿಯನ್ನು ನಾನು ಬರೆದಿದ್ದೀನಿ ಜೀವನ ಚರಿತ್ರೆನ. ಈ ರಾಜ್ಯದ ಮೊಟ್ಟ ಮೊದಲ ವಿರೋಧ ಪಕ್ಷದ ನಾಯಕರವರು. ಈ ರಾಜ್ಯದಲ್ಲಿ ಕ್ಷೀರಕ್ರಾಂತಿ ಮಾಡಿದ 13,000 ಹಸುಗಳನ್ನು ಸಾಕಿದ್ದವರು. ಅದರಲ್ಲಿ ಸ್ವಂತ ಅವರದ್ದೇ 1,300 ಹಸುಗಳಿತ್ತು. ಪ್ರತಿನಿತ್ಯ ಅರಮನೆಗೆ ಹಾಲು, ಮೊಸರು, ಬೆಣ್ಣೆ ಅವರಿಂದ ಹೋಗ್ತಾ ಇತ್ತು ಅರಮನೆಗೆ, ಮೈಸೂರು ಅರಮನೆಗೆ. ಅವರ 60 ವರ್ಷ 70 ವರ್ಷದ ಹಿಂದೆ ಬಾಣಸಂದ್ರದಲ್ಲಿ ಅಸ್ಪೃಶ್ಯತೆಯ ನಿವಾರಣೆಗೆ ಹೋರಾಟ ಮಾಡಿದವರು ಅವರು.